ಪಾವಗಡ ಬಗರ್ ಹುಕ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಸದಸ್ಯರಾಗಿ ಕಡಪಲಕೆರೆ ನವೀನ್ ಆಯ್ಕೆಯಾಗಿದ್ದಾರೆ. ಈ ಸಂಬಂಧ ತಾಲೂಕು ಬಿಜೆಪಿ ಘಟಕವು ಗುರುವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆದೇಶ ಪ್ರತಿ ನೀಡಿ ಮಾತನಾಡಿದ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ರವಿಶಂಕರ್ ನಾಯ್ಕ, ಪಕ್ಷವು ನಿಷ್ಠಾವಂತ ಕಾರ್ಯಕರ್ತರನ್ನು ಗುರುತಿಸಿ ಉತ್ತಮ ಜವಾಬ್ದಾರಿಗಳನ್ನು ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಆಯ್ಕೆಯಾದ ಕಾರ್ಯಕರ್ತರು ಜನಸಾಮಾನ್ಯರ ಸೇವೆ ಮಾಡಿ ಉತ್ತಮ ಹೆಸರು ಪಡೆಯಬೇಕು ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಕಡಪಲಕೆರೆ ನವೀನ್ ಮಾತನಾಡಿ, ನನ್ನನ್ನು ಪಕ್ಷ ಗುರುತಿಸಿ ಜವಾಬ್ದಾರಿ ಕೆಲಸ ನೀಡಿದೆ. ಅದನ್ನು ಸಮರ್ಪಕವಾಗಿ ನಿರ್ವಹಿಸಿ ನನ್ನ ಮೇಲೆ ಪಕ್ಷ ಇಟ್ಟಿರುವ ನಂಬಿಕೆಯನ್ನು ಉಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರತಿಕ್ರಿಯಿಸಿದರು. ತಾಲೂಕು ಬಿಜೆಪಿಯ ಕಾರ್ಯಕರ್ತರಾದ ಬೆಳ್ಳಿಬಟ್ನು ಪಾಳಯ್ಯ, ಕಣ್ಣಮೇಡಿ ಸಿದ್ದಗಂಗಮ್ಮ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷರು ಶ್ರೀ ರವಿಶಂಕರ್ ನಾಯ್ಕ್, ನಾಮನಿರ್ದೇಶನ ಸದಸ್ಯರಾದ ಕೆಎಸ್ ನವೀನ್ ಕುಮಾರ್, ಬಿಒ ಪಾಳಯ್ಯ, ಸಿದ್ದಗಂಗಮ್ಮ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರು ರಮಾಂಜಿನಪ್ಪ, ಮಂಡಲ ಉಪಾಧ್ಯಕ್ಷರು ಶಿವಲಿಂಗ, ಕಾರ್ಯದರ್ಶಿ ಶೇಖರ್ ಬಾಬು, ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಹನುಮಂತರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷ ಮಧು ಉಪಸ್ಥಿತರಿದ್ದರು. ಒಂದು ಪಕ್ಷದಿಂದ ಒಂದು ನಾಮನಿರ್ದೇಶನವನ್ನು ಮಾಡಲಾಗಿದೆ ಸರ್ಕಾರದಿಂದ. ಅದಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮಂಜಣ್ಣ ಅವರು ಎಲ್ಲ ಸಹಕಾರ ಕೊಟ್ಟು ಅವರೇ ಇಲ್ಲ ನೀವು ಬಗರುಕಂ ಕಪ್ತಿಯರು ನೀವು ಕೆಲಸ ಮಾಡಿ ಒಳ್ಳೆಯ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೂ ಈ ಯಾವ SC/ST ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿದೆ ಎಲ್ಲ ಲ್ಯಾಂಡ್ಗೆ ಅರ್ಜಿ ಹಾಕಿರೋವನ್ನೆಲ್ಲ ಸ್ವಲ್ಪ ವಿಶೇಷವಾಗಿ ಗಮನ ತಗೊಂಡು ಅದನ್ನು ಬಗೆಹರಿಸಿ ಯಾವುದೇ ಪಕ್ಷಾತೀತವಾಗಿ ಅವರಿಗೆ ಸಹಾಯ ಮಾಡೋಕ್ಕೆ ಅನುಕೂಲ ಆಗಲಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಲಿಸ್ತಾ ಇದ್ದೀವಿ ಅಂತ ನಂಬಿಕೆ ಇಟ್ಟು ನಮ್ಮ ಮೇಲೆ ನಾಮನಿರ್ದೇಶನ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವ್ರು ನಮಗೆ ಉಳಿಸ್ಕೊಳ್ತೀವಿ. ನಾನು ನಂಬಿಕೆ ಉಳಿಸ್ಕೊಳ್ಳೋ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ನನ್ನ ವ್ಯಾಪ್ತಿ ಏನಿದೆ, ಈ ಬಗರುಕಂ ಕಂಪ್ನಿ ನಾಮನಿರ್ದೇಶನ ಮಾಡಿದರೆ ಈಗ ನನ್ನ ವ್ಯಾಪ್ತಿ ಏನು, ನನ್ನ ಕೆಲಸ ಏನು ಅಂತ ಮಾಹಿತಿ ಪಡ್ಕೊಳ್ತೀನಿ. ಎಷ್ಟು ವರ್ಷಗಳಿಂದ ಎಷ್ಟೆಷ್ಟು ವಿಲೇವಾರಿ ಆಗ್ದಂಗೆ ಪೆಂಡಿಂಗ್ ಇದೆ, ಎಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ, ಇಷ್ಟು ವರ್ಷದಿಂದ 5 ವರ್ಷದಿಂದ ಎಷ್ಟು ಮೀಟಿಂಗ್ ಆಗಿದೆ, ಎಷ್ಟು ಮುಂದಿನ ಮೀಟಿಂಗಲ್ಲಿ ಯಾವ್ಯಾವ ಅರ್ಜಿಗಳು ಬರ್ತವೆ, ಯಾವ್ಯಾವನ್ನ ಪಕ್ಷ ಸಾಧ್ಯವಾದಷ್ಟು ಈ ಕಚೇರಿಗಳ ಸುತ್ತು ಅಲಿಸ್ದಂಗೆ ನನ್ನ ಕೈಲಿಂದ ಏನೇನು ಮಾಡಬೇಕು, ನನ್ನ ಸಹಾಯ ಏನಾಗುತ್ತೆ, ಅಧಿಕಾರಿಗಳು ನನ್ನ ಅಧಿಕಾರಿಗಳು ಸಹಾಯ ಪಡೆದು ನನ್ನ ಸಹಕಾರನ ಅಧಿಕಾರಿಗಳು ಕೊಡ್ತಾ ಖಂಡಿತವಾಗಲೂ ಜವಾಬ್ದಾರಿಯಿಂದ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ತಿಳಿಸ್ತಾ ಇದ್ದೀನಿ. ಅಧ್ಯಕ್ಷರ ಸಮ್ಮುಖದಲ್ಲೇ ಹೇಳ್ತಾ ಇದ್ದೀನಿ. ನಿಮ್ಮ ನಂಬಿಕೆ ಯಾವುದೇ ರೀತಿಯಲ್ಲಿ ಉಳಿಸಿಕೊಳ್ಳ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.